ಕಾರ್ಕಳ ಪುರಸಭಾ ವ್ಯಾಪ್ತಿಯ 3 ಮಾರ್ಗದಿಂದ ಆನೆಕೆರೆ ಮಸೀದಿವರೆಗಿನ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಈ ರಸ್ತೆಯಾಗಿ ದುರಸ್ತಿಗೆ ಆಗ್ರಹಿಸಿ ಕಾರ್ಕಳದಲ್ಲಿ ನಾಗರಿಕರು ಹಾಗೂ ವಾಹನ ಚಾಲಕರು ಪಕ್ಷಾತೀತ ನೆಲೆಯಲ್ಲಿ ಶನಿವಾರ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಕಳ ಪುರಸಭಾ ಸದಸ್ಯ ಸುಭದ್ರಾವ್ ನೇತೃತ್ವದಲ್ಲಿ ಕಾರ್ಕಳ ಚಿನ್ನದ ರಸ್ತೆ ಉದ್ಘಾಟನೆ ಎನ್ನುವ ವಿನೂತನ ರೀತಿಯ ಪ್ರತಿಭಟನೆ ಆಯೋಜಿಸಲಾಗಿತ್ತು. ನಗರದ ಕಿರಿದಾದ ಬಸ್ ನಿಲ್ದಾಣದ ಹಾಗೂ ಹೊನ್ನಮಯ ರಸ್ತೆಗಳಿಂದ ರೋಸಿ ಹೋದ ನಾಗರಿಕರು ಈ ಪ್ರತಿಭಟನೆಗೆ ಭಾರೀ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಭದ್ರಾವ್, ಕಾರ್ಕಳ ಬಸ್ ನಿಲ್ದಾಣದಿಂದ ಆನೆಕೆರೆವರೆಗಿನ ರಸ್ತೆ ದುರಸ್ತಿಗೆ ಟೆಂಡರ್ ಕರೆಯಲಾಗಿದ್ದು, ಕಾಮಗಾರಿ ನಡೆಸಲಾಗುವುದು ಎಂದು ಬಿಜೆಪಿ ಅಧ್ಯಕ್ಷ ಮಹಾವೀರ್ ಹೆಗಡೆ ಪತ್ರಿಕಾ ಹೇಳಿಕೆ ನೀಡಿದ್ದು, ಅವರು ಈ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಿದರೆ ಬಹಿರಂಗವಾಗಿ ಹೂಮಾಲೆ ಹಾಕಿ ಅಭಿನಂದಿಸುವುದಾಗಿ ಸವಾಲು ಹಾಕಿದರು. ಸ್ವಾಗತ ಬಯಸುತ್ತೇನೆ. ಅನೇಕ ರಿಕ್ಷಾ ಯೂನಿಯನ್ನ ಪದಾಧಿಕಾರಿಗಳು ತಾವೆಲ್ಲರೂ ಭಾಗವಹಿಸಿದ್ದೀರಿ. ಸಂಘ ಸಂಸ್ಥೆಯ ಅನೇಕ ಜನರು ತಾವೆಲ್ಲರೂ ಭಾಗವಹಿಸಿದ್ದೀರಿ. ಉದ್ಘಾಟನೆಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ನಾನು ಮೊದಲಿಗಾಗಿ ಸ್ವಾಗತವನ್ನು ಕೊಡ್ತೇನೆ. ಅನೇಕ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಈ ಭಾಗದ ವರ್ತಕರು, ಸಾರ್ವಜನಿಕರು ತಾವೆಲ್ಲರೂ ಭಾಗವಹಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಅನೇಕ ರಿಕ್ಷಾ ಯೂನಿಯನ್ನ ಪದಾಧಿಕಾರಿಗಳು ತಾವೆಲ್ಲರೂ ಭಾಗವಹಿಸಿದ್ದೀರಿ. ಸಂಘ ಸಂಸ್ಥೆಯ ಅನೇಕ ಜನರು ತಾವೆಲ್ಲರೂ ಭಾಗವಹಿಸಿದ್ದೀರಿ. ನಿಮ್ಗೆ ಮೊದಲೇ ಮಾಡಬಹುದಿತ್ತಲ್ವಾ? ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಗೊತ್ತಾದ ನಂತರ ಇಲ್ಲಿ ಬೆಳ್ಳಿಯ ಲೇಪನಗಳನ್ನ ಇದನ್ನು ಮುಚ್ಚುವಂತ ಪ್ರಯತ್ನ ಮಾಡಿದ್ರಿ. ಈ ರಸ್ತೆ ಕರ್ನಾಟಕ ಸರ್ಕಾರದ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿರುವ ವಿ ಸುನಿಲ್ ಕುಮಾರ್ನವರ ಕ್ಷೇತ್ರದ ರಸ್ತೆ. ಈ ರಸ್ತೆಗೆ ನಾವು ಚಿನ್ನದ ರಸ್ತೆ ಅಂತ ಹೆಸರಿಟ್ಟು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಕಳ ಉತ್ಸವ ಮಾಡಿ ಹಣವನ್ನು ನುಂಗಿ ಲೂಟಿ ಮಾಡಿದ್ದಾರೆ ಇವರ ಕ್ಷೇತ್ರದ ರಸ್ತೆ ಅವಸ್ಥೆ ನೋಡಿದರೆ, ಸಾರ್ವಜನಿಕರು ಇದರಲ್ಲಿ ಪಡುವ ಪಾಡು ನೋಡಿದರೆ ಯಾರಿಗೂ ಬೇಡ. ವಿದ್ಯಾರ್ಥಿಗಳು, ಸಾವಿರಾರು ಸಂಖ್ಯೆಯಲ್ಲಿ ನಡೆಯುವ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಸಾರ್ವಜನಿಕರು ವಾಹನದಲ್ಲಿ ಬಿದ್ದು ಅಪಘಾತಗಳಾಗಿವೆ. ಆದರೂ ಕೂಡ ಕಾರ್ಕಳದ ಶಾಸಕರಿಗಾಗಲಿ ಕಾರ್ಕಳ ಪುರಸಭೆಗಾಗಲಿ ಇವತ್ತು ಕಣ್ಣು ಕಾಣುವುದಿಲ್ಲ. ಕೋಣನ ನಾವು ಎಷ್ಟೇ ಮನವಿ ಕೊಟ್ಟರು ಕೂಡ ಅದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಾಗಿದೆ. ಹಾಗಾಗಿ ಇವತ್ತು ಕೋಣವನ್ನೇ ಹಿಡ್ಕೊಂಡು ನಾವು ಮೆರವಣಿಗೆಯನ್ನು ಮಾಡಿ ಚಿನ್ನದ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದು ಈ ರಾಜ್ಯದ ಪ್ರಥಮ ಚಿನ್ನದ ರಸ್ತೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತದೆ.